ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಠಾಣೆ ನವೋದಯ ಜೂನಿಯರ್ ಕಾಲೇಜ್ ಸಭಾಗೃಹದಲ್ಲಿ ನವೋದಯ ಕನ್ನಡ ಸೇವಾ ಸಂಘದ ಸುವರ್ಣ ಮಹೋತ್ಸವ 4ರ ಸರಣಿ ಕಾರ್ಯಕ್ರಮ ಅಕ್ಟೋಬರ್ 20ರಂದು ನಡೆಯಿತು. ಠಾಣೆ ಕಿಶನ್ ನಗರ ನವೋದಯ ಕನ್ನಡ ಸೇವಾ ಸಂಘದ ಅಧ್ಯಕ್ಷ ಜಯ ಕೆ ಶೆಟ್ಟಿ ಮಾತನಾಡಿ, ಈ ಸಂಸ್ಥೆ ಇದೀಗ 50 ವರ್ಷಗಳನ್ನು ಪೂರೈಸಿದೆ ಎಂಬ ಹೆಮ್ಮೆಯ ಜತೆಗೆ ಈ ಸಂಸ್ಥೆಯನ್ನು ಹಿರಿಯರು ತೋರಿಸಿದ ದಾರಿಯಲ್ಲೇ ಮುನ್ನಡೆಸುತ್ತಿದ್ದೇವೆ ಎನ್ನುವ ಅಭಿಮಾನವೂ ನಮ್ಮದಾಗಿದೆ ಎಂದರು. ಸಭೆಯ ಅಧ್ಯಕ್ಷ ಸ್ಥಾನ ವಹಿಸಿದ್ದ ಅಜಿಕಾರು ಬಾಲಕೃಷ್ಣ ಶೆಟ್ಟಿ, ಯಕ್ಷಗಾನ ನಮ್ಮ ನಾಡಿನ ಶ್ರೇಷ್ಠ ಕಲೆ. ಈ ಕಲೆ ಮನರಂಜನೆಗೆ ಮಾತ್ರ ಸೀಮಿತವಾಗಿರದೆ ನಮ್ಮ ಬದುಕಿಗೆ ಯೋಗ್ಯ ಮಾರ್ಗದರ್ಶನವನ್ನು ನೀಡುವ ಒಂದು ಮಾಧ್ಯಮವಾಗಿದೆ ಎಂದರು. ಸಮಾರಂಭದಲ್ಲಿ ಗೌರವ ಅತಿಥಿ ಬಾಂಬೆ ಬಂಡ್ಸ್ ಅಸೋಸಿಯೇಷನ್ಸ್ನ ಗೌರವ ಪ್ರಧಾನ ಕಾರ್ಯದರ್ಶಿ ಸಿಎ ಸುರೇಂದ್ರ ಕೆ ಶೆಟ್ಟಿ ಮಾತನಾಡುತ್ತಾ, ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆಯಾಗಿದೆ. ವಿದ್ಯೆಯ ಜತೆಗೆ ತಮ್ಮ ಮಕ್ಕಳಿಗೆ ತಮ್ಮ ಮಾತೃಭಾಷೆಯನ್ನು ಕಲಿಸುವ ಜವಾಬ್ದಾರಿ ಪಾಲಕರದ್ದಾಗಿದೆ ಎಂದರು. ಘಾಟ್ಕೋಪರ್ ಕನ್ನಡ ವೆಲ್ಫೇರ್ ಸೊಸೈಟಿ ಅಧ್ಯಕ್ಷ ನವೀನ್ ಶೆಟ್ಟಿ ಇನ್ನಬಾಳಿಕೆ, ಮುಂಬೈ ಬಿಲ್ಲವರ ಅಸೋಸಿಯೇಷನ್ ಉಪಾಧ್ಯಕ್ಷ ದಯಾನಂದ ಆರ್ ಪೂಜಾರಿ ಅತಿಥಿಗಳಾಗಿ ಉಪಸ್ಥಿತರಿದ್ದರು. ನವೋದಯ ಕನ್ನಡ ಸೇವಾ ಸಂಘದ ಗೌರವ ಪ್ರಧಾನ ಕಾರ್ಯದರ್ಶಿ ದಯಾನಂದ್ ಎಸ್ ಶೆಟ್ಟಿ ಅವರು ಸಂಸ್ಥೆಯು ನಡೆದು ಬಂದ ದಾರಿಯನ್ನು ತೆರೆದಿಡುತ್ತಾ, ಈ ಸಂಸ್ಥೆಯು 50 ವರ್ಷವನ್ನು ಪೂರೈಸಿದೆ. ಈ ಸುವರ್ಣ ಮಹೋತ್ಸವವನ್ನು ಆಚರಿಸುವ ಸೌಭಾಗ್ಯ ನಮ್ಮ ಪಾಲಿಗೆ ದಕ್ಕಿದೆ. 12 ತಿಂಗಳಲ್ಲಿ 13 ವಿಭಿನ್ನ ಕಾರ್ಯಕ್ರಮಗಳನ್ನು ಆಯೋಜಿಸುವ ಪೂರ್ವ ಸಿದ್ಧತೆಯನ್ನ ಮಾಡಿಕೊಂಡಿದ್ದೇವೆ ಎಂದರು. ಶ್ರೀ ಕಟೀಲು ಕ್ಷೇತ್ರ ಮಹಾತ್ಮೆ ಯಕ್ಷಗಾನ ಪ್ರಸಂಗ ಪ್ರದರ್ಶಿಸಲ್ಪಟ್ಟಿತು. ಸಭಾ ಕಾರ್ಯಕ್ರಮದಲ್ಲಿ ಮೊದಲು ವಿದ್ಯಾರ್ಥಿಗಳಿಂದ ಪ್ರಾರ್ಥನೆ, ಅತಿಥಿ ಗಣ್ಯರ ಹಸ್ತದಿಂದ ದೀಪ ಪ್ರಜ್ವಲನೆಯೊಂದಿಗೆ ಚಾಲನೆ ನೀಡಿ ಅತಿಥಿ ಗಣ್ಯರನ್ನು ಸಂಘದ ಅಧ್ಯಕ್ಷ ಜಯ ಕೆ ಶೆಟ್ಟಿ, ಕಾರ್ಯದರ್ಶಿ ದಯಾನಂದ್ ಎಸ್ ಶೆಟ್ಟಿ, ಗೌರವ ಪ್ರಧಾನ ಕೋಶಾಧಿಕಾರಿ ಸುನಿಲ್ ಎಸ್ ಶೆಟ್ಟಿ ಶಾಲು ಹೊದಿಸಿ ಹೂಗುಚ್ಛ ನೆನಪಿನ ಕಾಣಿಕೆಯೊಂದಿಗೆ ಗೌರವಿಸಿದರು. ಅತಿಥಿ ಗಣ್ಯರನ್ನು ನವೋದಯ ಕನ್ನಡ ಸೇವಾ ಸಂಘದ ಸಹಕೋಶಾಧಿಕಾರಿ ದಯಾನಂದ ಬಿ ಹೆಗ್ಡೆ, ಸಹ ಕಾರ್ಯದರ್ಶಿ ಪ್ರಶಸ್ತ ಎಸ್ ಶೆಟ್ಟಿ, ಸದಸ್ಯ ಶಶಿಧರ್ ಶೆಟ್ಟಿ ಪರಿಚಯಿಸಿದರು. ವೇದಿಕೆಯಲ್ಲಿ ಗೌರವ ಪ್ರಧಾನ ಕಾರ್ಯದರ್ಶಿ ದಯಾನಂದ ಎಸ್ ಶೆಟ್ಟಿ, ಗೌರವ ಪ್ರಧಾನ ಕೋಶಾಧಿಕಾರಿ ಸುನಿಲ್ ಎಸ್ ಶೆಟ್ಟಿ ಉಪಸ್ಥಿತರಿದ್ದರು. ನವೋದಯ ಕನ್ನಡ ಸೇವಾ ಸಂಘದ ಗುರುತಿನ ಕಾರ್ಡನ್ನು ಅಧ್ಯಕ್ಷ ಜಯ ಕೆ ಶೆಟ್ಟಿ ಸಂಘದ ಹಿರಿಯ ಸದಸ್ಯರಿಗೆ ಹಾಗೂ ಕೆಲವೊಂದು ಮಹಿಳಾ ಕಾರ್ಯಕರ್ತರಿಗೆ ವಿತರಿಸಿ ಉದ್ಘಾಟಿಸಿದರು. ಕಾರ್ಯದರ್ಶಿ ದಯಾನಂದ ಶೆಟ್ಟಿ ಉಪಸ್ಥಿತರಿದ್ದರು. ಸಂಘದ ಸಭಾ ಕಾರ್ಯಕ್ರಮವನ್ನು ಕಾರ್ಯಕಾರಿ ಸಮಿತಿ ಸದಸ್ಯ ರವಿ ಎಸ್ ಹೆಗ್ಡೆ ಹೆರ್ಮುಂಡೆ ನಿರೂಪಿಸಿದರು. ಸುವರ್ಣ ಮಹೋತ್ಸವದ ಶೀರ್ಷಿಕೆ ಗೀತೆಗೆ ಶಾಲಾ ಮಕ್ಕಳು ನೃತ್ಯ ಪ್ರದರ್ಶನವನ್ನ ನೀಡಿದರು. ಹರಿದಂದರಚರಿಸಿ ನರ್ತಿಸುತ್ತಲಿಗೆ ಸುರಭಿ ಸುರದರು ಮುಖ್ಯ ಭರಿದ ವೈಭವವಿರಲು ಹರಿದಂದರಚರಿಸಿಯರು ನರ್ತಿಸುತ್ತಲೇ ಸ್ವರ್ಗದಿ ದೇವೇಂದ್ರ ಮರೆತಿದ್ದ ಅರುಣಾದನವನೊಬ್ಬ ಮುಂದೆ ವೈರವ ಸಾಧಿಸುವರು.
ದೈವ ಪರಿಕಾಣದಿಂದು ಈಗ ನೀವೆಂತ ಮಾಡುದು? ಇದು ಯಾಗ ಯಜ್ಞ ಮಾಡುದು ಮಾರೆ. ಯಾವ ಯಜ್ಞ? ಅದು ಹೇಗೆ ಮಾಡುದು? ಯಾಗ ಅಂದ್ರೆ ಹೀಗೆ ಮಾಡು. ಅದಕ್ಕೆ ಏನೆಲ್ಲ ಬೇಕು ಅಂತ ಕೇಳಿ. ಅದಕ್ಕೆ ಖುಷಿ. ಕಾಮನಿಗೆ ತಕ್ಕ ಶಿಕ್ಷೆ ಆಗಿದೆ. ಅದೇನು ದೂರದಲ್ಲಿ ಕಾಣಿಸ್ತಾ ಇರುವುದು? ದೇವಸ್ಥಾನ ತಡ ಮಾಡುದು ಸರಿಯಲ್ಲ. ಅದನ್ನು ಹುಡಿ ಮಾಡು. ಅವನಿಯ ಹಳಿದೆಯ ರೇಖಿ ಸುರಭಿಸುದಿನಂದಿನಿಯೇ ತವ ಮನದೊಳಿರುವುದದಿ ಭ್ರಾಂತಿ ಮಗನೇ ನಿನ್ನನ್ನು ಯಮಪುರಕ್ಕೆ ಆದರೆ ಒಂದು ಮಾತಿದೆ ಕಂದ, ವಿಪರೀತವಾದ ಕಾಂಡಕವು
ಜಪಿಸುತ್ತಲಿರುವ ಗಾಯತ್ರಿ ಮಂತ್ರಮನು ಮೌನಪೇಯನೆಂದು ಕೇಳುವೆ ತೌದಾಯ ವಿಪರೀತವಾದ ಕಂಟಕ ಮುಂದೆ ಹೊದು ಸುರಭ ದಯಾ ನವೋ ದಯಾ ನವ ಭಾರತದಿ ದಯಾ ನವೋದಯ ನವೋದಯ ಕನ್ನಡ ಸೇವಾ ಸಂಘದ ನವ ಭಾರತದಿ ದಯಾ ನವೋದಯ ನವೋದಯ ಕನ್ನಡ ಸೇವಾ ಸಂಘದ ವಿಜಯ ನವೋದಯ ನವೋದಯ ನವ ಭಾರತದಿ ದಯಾ ನವೋದಯ ನವೋದಯ ಕನ್ನಡ ಸೇವಾ ಸಂಘದ ವಿಜಯ ಜ್ಯೋತಿ ಬೆಳಗುತ್ತಿರಲಿ ನಿರಂತರ ಹೊಳೆಯುತ್ತಿರಲಿ ವಿದ್ಯಾ ಮಂದಿರ ಜ್ಯೋತಿ ಬೆಳಗುತ್ತಿರಲಿ ನಿರಂತರ ಹೊಳೆಯುತ್ತಿರಲಿ ವಿದ್ಯಾ ಮಂದಿರ ನವೋದಯ ನವೋದಯ ಜಯ ಹೇ ನವೋದಯ 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 ಸ್ವರ್ಣ ಸಂಭ್ರಮದ ವಿಜಯ ನವೋದಯ ನವೋದಯ ಕನ್ನಡ ಸೇವಾ ಸಂಘದ ವಿಜಯ ನವೋದಯ ನವೋದಯ ಕನ್ನಡ ಸೇವಾ ಸಂಘದ ವಿಜಯ ಉದಯರಾಗದಿ ತೆರೆದಿರ ದೇಗುಲ ಸುವರ್ಣ ಕಲಶದ ಅಲಂಕರಣ ತಳಿರ ತೋರಣ ಹಸಿ ಹಸಿರ ಬಯಲ ನಿತ್ಯ ನೂತನ ಭಿನ್ನಾಣ ಉದಯರಾಗದಿ ತೆರೆದಿರ ದೇಗುಲ ಸುವರ್ಣ ಕಲಶದ ಅಲಂಕರಣ ತಳಿರ ತೋರಣ ಹಸಿ ಹಸಿರ ಬಯಲ ನಿತ್ಯ ನೂತನ ಭಿನ್ನಾಣ ಗುರುದೇವೋ ಮಹೇಶ್ವರ ಮಂತ್ರ ನಿತ್ಯ ಹೊಳೆಯಾಗಿ ಹರಿಯುತ್ತಿದೆ ಬಂಧನ ಭವಿಷ್ಯದ ರುವಾರಿ ಇದುವೆ ಅನವರತ ಭಕ್ತಿಯಲ್ಲಿ ಕುಣಿದಾವೆ ಹಿರಿಯರು ಕಟ್ಟಿದಂತಹ ಈ ಸಂಸ್ಥೆಯನ್ನು ಮುನ್ನಡೆಸುವಂಥ ಸೌಭಾಗ್ಯವನ್ನು ಹೊಂದಿರುವ ಈ ಸುಸಂದರ್ಭದಲ್ಲಿ ಬಂಗಾರದ ಹಬ್ಬವನ್ನು ಆಚರಿಸುವುದರ ಈ ಶುಭ ಸಂದರ್ಭ ನಮ್ಮ ಪಾಲಿಗೆ ಒದಗಿರುವುದು ಸೌಭಾಗ್ಯ. ಈ ಬಂಗಾರದ ಹಬ್ಬವನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಡಬೇಕು, ಸರಣಿ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕೆಂಬ ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ಊರಿನ ಸಾಂಸ್ಕೃತಿಕ, ಧಾರ್ಮಿಕ, ಸಂಸ್ಕಾರ, ಆಚಾರ, ವಿಚಾರಗಳನ್ನು ಪ್ರತಿಬಿಂಬಿಸುವಂತಹ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿಕೊಡುವ ಉದ್ದೇಶವನ್ನು ಇಟ್ಟುಕೊಂಡು 12 ತಿಂಗಳುಗಳಲ್ಲಿ 13 ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡಿದ್ದೇವೆ. ಅದರಲ್ಲಿ ಈಗಾಗಲೇ 3 ಕಾರ್ಯಕ್ರಮಗಳು ನಡೆದು ಹೋಗಿವೆ. ತುಳುನಾಡ ವೈಭವದೊಂದಿಗೆ ಆರಂಭಿಸಿದ ನಮ್ಮ ಕಾರ್ಯಕ್ರಮದಲ್ಲಿ 2ನೇ ಕಾರ್ಯಕ್ರಮವಾಗಿ ಯಕ್ಷ ವೈಭವದೊಂದಿಗೆ ನೃತ್ಯ ವೈಭವವನ್ನು ನಡೆಸಿದ್ದಾಗಿದೆ. 3ನೇ ಕಾರ್ಯಕ್ರಮದಲ್ಲಿ ನಮ್ಮ ಭಜನಾ ಮಂಗಲೋತ್ಸವವನ್ನು ನಾವು ನಡೆಸಿಕೊಟ್ಟಿದ್ದೇವೆ. ಇವತ್ತು ನಮ್ಮ ಈ 4ನೇ ಸರಣಿ ಕಾರ್ಯಕ್ರಮದೊಂದಿಗೆ ನಮ್ಮ ಈ ಯಕ್ಷಗಾನ ಕಲೆಯನ್ನು ನಡೆಸಲು ನಾವು ಅನುವು ಮಾಡಿಕೊಡುವ ಉದ್ದೇಶವನ್ನು ಇಟ್ಟುಕೊಂಡು ಶ್ರೀದೇವಿ ಮಹಾತ್ಮೆ ಎಂಬ ಪುಣ್ಯ ಪೌರಾಣಿಕ ಕಥಾಭಾಗವನ್ನು ಈ ಮೊದಲೇ ನಾವು ಕಾಲೇಜು ಆರಂಭಿಸುವಾಗ ಮಾಡಿಸಿಕೊಂಡಿದ್ದೇವೆ. ಅದೇ ರೀತಿ ಈ ನಮ್ಮ ಸಾನ್ನಿಧ್ಯದಲ್ಲಿ ಶ್ರೀ ಶಾರದಾಂಬೆಯ ಈ ನಮ್ಮ ನೆಲೆಯಲ್ಲಿ ಕಟೀಲು ಕ್ಷೇತ್ರ ಮಹಾತ್ಮೆ ಎಂಬ ಪುಣ್ಯ ಪೌರಾಣಿಕ ಕಥಾಭಾಗವನ್ನು ಆಡಿಸಿಕೊಡಬೇಕೆಂಬ ಉದ್ದೇಶವನ್ನು ಬಾಲಕೃಷ್ಣ ಶೆಟ್ಟಿ ಅವರು ತೋಡಿಕೊಂಡಾಗ ಸಂತೋಷದಿಂದ ಒಪ್ಪಿಕೊಂಡು ಇಂದಿನ ದಿವಸ ಒಳ್ಳೆಯ ರೀತಿಯಲ್ಲಿ ಅವರು ಸಾದರಪಡಿಸಿದ್ದಾರೆ. ಅವರೆಲ್ಲರಿಗೂ ನಾನು ಸಂಘದ ಪರವಾಗಿ ಧನ್ಯವಾದ ಅಲ್ಲ, ಅವರಿಗೆ ಶುಭ ಸಂದೇಶವನ್ನು ಮೂಡುವುದರ ಮೂಲಕ ಇನ್ನು ಮುಂದೆಯೂ ನಿಮ್ಮ ಈ ಯಕ್ಷಗಾನ ಕಲೆಗೆ ನಾವು ಬೆಂಗಾಲಾಗಿ ನಿಲ್ತೇವೆ ಎಂಬ ಆಶ್ವಾಸನೆಯನ್ನು ನೀಡುತ್ತಾ ನಮ್ಮ ಈ ಸಂಸ್ಥೆಯ ವತಿಯಿಂದ ಹಲವಾರು ಇನ್ನಿತರ ಚಟುವಟಿಕೆಗಳನ್ನು ನಾವು ನಡೆಸಿಕೊಡುವ ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ. ಅದರಲ್ಲಿ ಹಲವಾರು ವರ್ಷಗಳಿಂದ ಸರ್ವಪಾಲಕರ ಅಪೇಕ್ಷೆ ಇತ್ತು, ನಮ್ಮ ಶಾಲೆಯಲ್ಲಿ ಎಕ್ಸ್ಟ್ರಾ ಕರಿಕ್ಯುಲರ್ ಚಟುವಟಿಕೆಗಳನ್ನು ನಡೆಸಿಕೊಡಬೇಕೆಂಬ ಹಾಗೆ. ಅದಕ್ಕಾಗಿ ಕಳೆದ 2 ವರ್ಷಗಳಿಂದ ಅನೇಕ ಮುರ್ತುವರ್ಜಿಯಿಂದ ನಮ್ಮ ಆಚಾರ ವಿಚಾರಗಳನ್ನು ಪ್ರತಿಬಿಂಬಿಸುವಂತಹ ಯಕ್ಷಗಾನ ಕಲೆ, ಭರತನಾಟ್ಯ, ಕರಾಟೆ, ಯೋಗ ಹಾಗೂ ಮ್ಯೂಸಿಕ್ ಕ್ಲಾಸ್ಗಳನ್ನು ಈ ನಮ್ಮ ಶಾಲೆಯಲ್ಲಿ ನಾವು ನಡೆಸಿಕೊಡ್ತಾ ಇದ್ದೇವೆ. ಸುಮಾರು
450ಕ್ಕೂ ಮಿಕ್ಕಿನ ವಿದ್ಯಾರ್ಥಿಗಳು ನಮ್ಮ ಈ ಕರಾಟೆಯಲ್ಲಿ ಅಧ್ಯಯನ ಮಾಡಿಕೊಂಡಿದ್ದು ರವಿ ಸೈನ್ ಎನ್ನುವ ಶಾಸ್ತ್ರೀಯ ನಮ್ಮ ಅಧ್ಯಾಪಕರ ನೇತೃತ್ವದಲ್ಲಿ ಈ ನಮ್ಮ ಕರಾಟೆಯು ಒಳ್ಳೆ ರೀತಿಯಲ್ಲಿ ನಡೆಯುತ್ತಿದೆ. ಅದೇ ರೀತಿ ನಮಗೊಂದು ಹೆಮ್ಮೆಯ ವಿಷಯ ಅಂದರೆ ಕಳೆದ ವಾರವೇ ತಾನ ಡಿಸ್ಟಿಕ್ ಲೆವೆಲ್ನಲ್ಲಿ ನಮ್ಮ ಕರಾಟೆ ಚಾಂಪಿಯನ್ಶಿಪ್ ನಡೆದಿತ್ತು. ತಾನ ಡಿಸ್ಟಿಕ್ನ ಎಲ್ಲ ಶಾಲೆಗಳಲ್ಲೂ ಸುಮಾರು 100ಕ್ಕೂ ಮಿಕ್ಕಿನ ಶಾಲೆಗಳು ಅದರಲ್ಲಿ ಭಾಗವಹಿಸಿದ್ದವು. ನಮ್ಮ ಶಾಲೆಯಲ್ಲಿ ಕೂಡ 38 ಮಂದಿ ವಿದ್ಯಾರ್ಥಿಗಳು ಅದರಲ್ಲಿ ಭಾಗವಹಿಸಿದ್ದರು. ಅದರಲ್ಲಿ 22 ಮಂದಿ ಪ್ರಶಸ್ತಿಯನ್ನು ಬಾಚಿಕೊಂಡು 9 ಬಂಗಾರದ ಮೆಡಲ್, 9 ಸಿಲ್ವರ್ ಮೆಡಲ್, 4 ಬ್ರಾಂಜ್ಗಳನ್ನು ಪಡೆದುಕೊಂಡು ಸಮಗ್ರ ಪ್ರಶಸ್ತಿಯನ್ನು ಪಡೆದು ನಮ್ಮ ನವೋದಯ ಶಾಲೆ ತಾನ ಡಿಸ್ಟ್ರಿಕ್ಟ್ನಲ್ಲಿ ಪ್ರಥಮ ಎಂಬ ಹೆಗ್ಗಳಿಕೆಯನ್ನು ತಂದಿರುವುದು ನಿಜವಾಗೂ ನಮಗೆ ಸಂತಸ ವಿಷಯ. ಇದಕ್ಕೆ ಸಹಕರಿಸಿದ ಸರ್ವ ಪಾಲಕರಿಗೆ ಸಂಘದ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಕಳೆದ ಒಂದು ತಿಂಗಳಷ್ಟೇ VPNನಲ್ಲಿ ನಡೆಸಿದ ಕನ್ನಡ ಶಾಲೆಗಳಾಗಿ ನಡೆಸುವಂತಹ ಏರ್ಪಡಿಸುವ ಸ್ಪರ್ಧೆಗಳಲ್ಲಿ ಭಾಗವಹಿಸಲು ಆಹ್ವಾನ ಬಂದಿತ್ತು. ನಮ್ಮ ಶಿಕ್ಷಕರು ಬಂದು ನಮ್ಮ ಮಕ್ಕಳನ್ನು ಕಳಿಸಬೇಕೆಂಬ ನಮ್ಮಲ್ಲಿ ನಿವೇದಿಸಿಕೊಂಡರು. ಆದರೆ ನಮ್ಮ ಎಲ್ಲ ಬ್ಯುಸಿ ಶೆಡ್ಯೂಲ್ ನೋಡುವಾಗ ನಾವು ಅವರಿಗೆ ಹೇಳಿದ್ದೆವು, ನಮ್ಮ ಈ ಸಲ ಬ್ಯುಸಿ ಶೆಡ್ಯೂಲ್ ಉಂಟು, ಈ ಸಲ ಬೇಡ, ನಾವು ನೆಕ್ಸ್ಟ್ ಇಯರ್ ನಾವು ನೋಡುವ ಅನ್ನುವಾಗಾದರೂ ನಮ್ಮ HM ಮತ್ತು ನಮ್ಮ ಕನ್ನಡ ವಿಭಾಗದ ಶಿಕ್ಷಕರು ಹೇಳಿದರು, ಸರ್ ನೀವು ಖಾಲಿ ಪರ್ಮಿಷನ್ ಕೊಡಿ, ನಾವು ನಡೆಸಿಕೊಡ್ತೇವೆ, ನಾವು ಮಕ್ಕಳಿಗೆ ಟ್ರೈನ್ ಮಾಡ್ತೇವೆ ಅಂತಾಗಿ ಅವರೆಲ್ಲರ ಸಹಕಾರವನ್ನು ಪಡೆದು ಅವರಿಗೆ ನೀವು ಮುಂದೆ ಹೋಗಿ ನಮ್ಮ ಆಶ್ವಾಸನೆಯನ್ನು ಕೊಟ್ಟದ್ದು ಮಾತ್ರವಲ್ಲದೆ ಅಲ್ಲಿ VPMನಲ್ಲಿ ಕೂಡ ನಮ್ಮ ಕನ್ನಡ ವಿದ್ಯಾರ್ಥಿಗಳು ಅಲ್ಲಿ ಭಾಗವಹಿಸಿ ಇಡೀ ಮಹಾರಾಷ್ಟ್ರದಲ್ಲಿ ನಡೆಯುವಂತಹ ಮುಂಬೈಯಲ್ಲಿ ನಡೆಯುವ ಕನ್ನಡ ಶಾಲೆಗಳಲ್ಲಿ ನಮ್ಮ ಶಾಲೆಯು ಪ್ರತಿಸ್ಪರ್ಧಿಸಿದ್ದು ಅಲ್ಲಿ ಕೂಡ ಸಮಗ್ರ ಪ್ರಶಸ್ತಿಯನ್ನು ಪಡೆದುಕೊಂಡು ಇಡೀ ಮುಂಬೈಯಲ್ಲಿ ಕೂಡ ನಮ್ಮ ನವೋದಯ ಶಾಲೆಯು ಅತಿ ಹೆಚ್ಚಿನ ಪ್ರಶಸ್ತಿಯನ್ನು ಪಡೆದು ನಮ್ಮ ಶಾಲೆ ಹಾಗೂ ಸಂಘದ ಘನತೆಯನ್ನು ಹೆಚ್ಚಿಸಿದ ಸರ್ವ ಶಿಕ್ಷಕರಿಗೂ ಪಾಲಕರಿಗೂ ಮಕ್ಕಳಿಗೂ ಸಂಘದ ಪರವಾಗಿ ನಾನು ಕೃತಜ್ಞತೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ನವೋದಯ ನವೋದಯ ನವ ಭಾರತದಿ ಉದಯ ನವೋದಯ. ವಿಶೇಷವಾಗಿ ನಮ್ಮ ನವೋದಯ ಕನ್ನಡ ಸೇವಾ ಸಂಘ ರಿಜಿಸ್ಟರ್ಡ್ ಇದರ ಸುವರ್ಣ ಮಹೋತ್ಸವದ ಇವತ್ತು ಸರಣಿ ಕಾರ್ಯಕ್ರಮದಲ್ಲಿ 4ನೇ ಕಾರ್ಯಕ್ರಮಕ್ಕೆ ನಮ್ಮನ್ನು ಎಲ್ಲ ಆಹ್ವಾನಿಸಿದ್ದಕ್ಕೆ ನಮ್ಮ ಕಾರ್ಯಕಾರಿ ಮಂಡಳಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಆಮೇಲೆ ನಮ್ಮ ವೇದಿಕೆಯಲ್ಲಿರುವಂತಹ ನಮ್ಮವರೇ ಆದ ಅಧ್ಯಕ್ಷರಾದ ನವೀನ್ ಶೆಟ್ರೆ ಹಾಗೂ ಜಯ ಕೆ ಶೆಟ್ರೆ ಹಾಗೂ ಸುರೇಂದ್ರ ಶೆಟ್ಟಿಯವರೇ ಹಾಗೂ ಕಾರ್ಯದರ್ಶಿ ಅಂದರೆ ನಮ್ಮ ಆತ್ಮೀಯರು ಹಾಗೂ ಸುನೀಲ್ ಶೆಟ್ಟಿಯವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ನಮ್ಮ ಆಡಳಿತ ವರ್ಗದಲ್ಲಿ ಶಾಲೆಯ ಶಿಕ್ಷಕರು ಶಿಕ್ಷಕಿಯರು ಹಾಗೂ ಎಲ್ಲ ನೆರೆದಿರುವಂತಹ ಎಲ್ಲ ನಮ್ಮ ನವೋದಯದ ಅಭಿಮಾನಿಗಳಂತೆ ಹೇಳ್ಬೋದು. ಯಾಕೆಂದರೆ ಈ ಒಂದು ಕಾರ್ಯಕ್ರಮಕ್ಕೆ ಇಷ್ಟೊಂದು ಜನ ನೋಡಿ ನನಗೆ ತುಂಬ ಸಂತೋಷವಾಗ್ತದೆ. ಯಾಕೆಂದರೆ ನವೋದಯ ನಾನು ಕೂಡ ಕಲ್ವಾತಾರದಲ್ಲಿ ಒಂದು 22 ವರ್ಷ ಆಯಿತು. ಆದರೂ ನಾನು ನವೋದಯ ನೋಡಿದ್ದು ಇದು ಮೊದಲನೇ ಸಲ. ಯಾಕೆಂದರೆ ನಂದು ಕೂಡ ಯೋಗ ಇತ್ತಂತ ಎನಿಸ್ತದೆ. ಯಾಕೆಂದರೆ ಇಷ್ಟು ವರ್ಷದಲ್ಲಿ ನಾನು ಇಲ್ಲಿ ಬಂದಿಲ್ಲ, ಯಾವ ಕಾರ್ಯಕ್ರಮಕ್ಕೂ ಬಂದಿಲ್ಲ. ಇದು ಫಸ್ಟ್ ಟೈಮ್ ಬಂದು ಇಷ್ಟೆಲ್ಲ ಕಿಕ್ಕಿರಿದ ಜನರನ್ನು ನೋಡಿ ನನಗೆ ತುಂಬ ಸಂತೋಷವಾಯಿತು. ಅದಕ್ಕಾಗಿ ನಾನು ತಮಗೆಲ್ಲರಿಗೂ ನನ್ನ ಧನ್ಯವಾದವನ್ನು ಅರ್ಪಿಸಿ, ಯಾಕೆಂದರೆ ನನಗೆ ಕೂಡ ಒಂದು ಯಕ್ಷಗಾನಕ್ಕೆ ನಂದು ಮೇಲೆ ಗುರುನಾನ ಯಕ್ಷ ಮಂಡಲಿದ್ದು ಅಲ್ಲಿ ಗನ್ಸುಲಿಯಲ್ಲಿ ಆಟ ಚಾಲುಂಟು, ಅದಕ್ಕಾಗಿ ಹೋಗ್ಲಿಕ್ಕಿತ್ತು. ಆದ್ದರಿಂದ ನಿಮ್ಮ ಹತ್ರ ಕ್ಷಮಿಸುತ್ತಾ ಹೆಚ್ಚು ಮಾತಾಡದೆ ಇದರ ಸರಣಿ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ದೇವರ ಹತ್ರ ಪ್ರಾರ್ಥಿಸಿ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಮಹಾರಾಷ್ಟ್ರ. ಥ್ಯಾಂಕ್ ಯು ವೆರಿ ಮಚ್. ನವೋದಯ ಕನ್ನಡ ಸೇವಾ ಸಂಘದ ಸರಣಿ ಕಾರ್ಯಕ್ರಮ ಸುವರ್ಣ ಮಹೋತ್ಸವದ 4ನೇ ಸರಣಿಯ ಈ ಯಕ್ಷಕಲಾ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿದಂಥ ಜಯಣ್ಣನವರೇ, ಮುಖ್ಯ ಅತಿಥಿಗಳಾಗಿ ಬಂದಂತಹ ನನ್ನ ಪ್ರೀತಿಯ ಮಿತ್ರರಾದಂತಹ ನವೀನಣ್ಣನವರೇ, ಹಾಗೆ ಬಿಲ್ ಅಸೋಸಿಯೇಷನ್ನ ಉಪಾಧ್ಯಕ್ಷರಾದಂಥ ದಯಾನಂದ ಪೂಜಾರಿಯವರೇ, ಸಂಸ್ಥೆಯ ಪದಾಧಿಕಾರಿಗಳಾದಂಥ ಕಾರ್ಯದರ್ಶಿಯಾದಂಥ ದಯಾನಂದನವರೇ ಮತ್ತು ನಮ್ಮ ಕೋಶಾಧಿಕಾರಿಯಾದಂತಹ ಸುನಿಲನವರೇ, ಇಲ್ಲಿ ನನ್ನ ಪ್ರೀತಿಯ ಮಿತ್ರರಾದಂತಹ ಚಂದ್ರಶೇಖರ್ ಅವರಿದ್ದಾರೆ. ಎಲ್ಲ ಈ ಶಾಲೆಯ ವಿದ್ಯಾರ್ಥಿಗಳೇ, ಶಿಕ್ಷಕರೇ, ಪಾಲಕರೇ ಹಾಗೂ ಯಕ್ಷಗಾನ ಪ್ರೇಮಿಗಳೇ, ಈ ಶಾಲೆಗೆ ಬರುವಂಥ ಒಂದು ಸಂಭ್ರಮ ಇಲ್ಲಿ ಬಂದು ನೋಡುವಾಗ ಮನಸ್ಸಿಗೆ ತುಂಬ ಸಂತೋಷವಾಗ್ತಾ ಇದೆ. ಕಿಕ್ಕಿರಿದು ಇರಿದಂತಹ ಈ ಸಭಾಂಗಣ, ಅಲ್ಲಿಯೂ ಕೂಡ ಕಟೀಲ್ ಕ್ಷೇತ್ರ ಮಹಾತ್ಮೆಯ ಒಂದು ಯಕ್ಷಗಾನ ಪ್ರದರ್ಶನ ನಡೀತಾ ಇದೆ. ಈ ಸಂಸ್ಥೆಯ ಒಂದು 50 ವರ್ಷದ ವರದಿಯನ್ನು ನಾನಿದ ಕೇಳಿದೆ. ಈ ಸಂಸ್ಥೆ
50 ವರ್ಷದಲ್ಲಿ ಉನ್ನತವಂತ ಒಂದು ಸಾಧನೆ ಮಾಡಿ ಮೊದಲು ಕೆಲವು ವಿದ್ಯಾರ್ಥಿಗಳಿದ್ದರು, ಈಗ 3,000 ವಿದ್ಯಾರ್ಥಿಗಳನ್ನು ಸಂಗ್ರಹಿಸಿ ಈ ಶಾಲೆ ನವೋದಯ ಕನ್ನಡ ಸೇವಾ ಸಂಘ ವಿದ್ಯಾಭ್ಯಾಸಕ್ಕೆ ಬಂದು ಅಪಾರ ಕೊಡುಗೆಯನ್ನು ನೀಡುತ್ತಾ ಬಂದಿದೆ ಹೇಳಲು ಬಹಳ ಸಂತೋಷವಾಗ್ತಾ ಇದೆ. ನನ್ನನ್ನು ಇಲ್ಲಿ ಕರೆಯಿಸಿ ಗೌರವಿಸಿದ್ದೀರಿ, ಅತಿಸ್ಥಾನವನ್ನು ನೀಡಿದ್ದೀರಿ. ಅದಕ್ಕಾಗಿ ನಾನು ಈ ಸಂಸ್ಥೆಗೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಆಭಾರವನ್ನು ಮನ್ನಿಸುತ್ತೇನೆ. ವಿದ್ಯಾಕ್ಷೇತ್ರ ಅಂದರೆ ಅದು ದೊಡ್ಡ ಕ್ಷೇತ್ರ, ಸಾಗರದಂತೆ. ಆದರೆ ವಿದ್ಯಾಸಂಸ್ಥೆಯನ್ನು ನಡೆಸುವಂತಹ ಆ ಪದಾಧಿಕಾರಿಗಳಿಗೆ ತುಂಬ ಶ್ರಮೆ ಉಂಟು. ಅವರು ನಮ್ಮ ಈ ಸಂಸ್ಥೆಯನ್ನು ಮುಂದೆ ಕೊಂಡೊಯ್ಯುವುದಕ್ಕೆ ತುಂಬ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಮನೆಯ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಮೊದಲು ಮನೆಯಲ್ಲಿ ಮಕ್ಕಳಿಗೆ ನಮ್ಮ ಸಂಸ್ಕಾರ, ಸಂಸ್ಕೃತಿ, ತುಳು ಭಾಷೆಯನ್ನು ನಾವು ಕಲಿಸಬೇಕು. ನಂತರ ಪ್ರೌಢಶಾಲೆ, ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರು ಮಕ್ಕಳತ್ತ ಹೆಚ್ಚಿನ ಗಮನವನ್ನು ನೀಡಬೇಕು. ನನಗೆ ಒಂದು ಸರ್ವಜ್ಞ ಹೇಳಿದ ಮಾತು ಬರ್ತದೆ, ವಿದ್ಯೆ ಉಳ್ಳವನ ಮುಖವು ಮುದ್ದು ಬರುವಂತಿಕ್ಕು, ವಿದ್ಯೆ ಇಲ್ಲದವನ ಬರಿಮುಖವು ಹಾಳುವರು ಹದ್ದಿನಂತಕ್ಕೂ ಸರ್ವಜ್ಞ. ವಿದ್ಯೆಗೆ ಅಷ್ಟು ಪ್ರಾಮುಖ್ಯತೆ ಇದೆ ಅಂತ ಕನ್ನಡದ ಕವಿಗಳೇ ಹೇಳಿದ್ದಾರೆ. ಅಂತಹ ಒಂದು ವಿದ್ಯಾಕ್ಷೇತ್ರದಲ್ಲಿ ಗಣನೀಯ ಸಾಧನೆಯನ್ನು ಮಾಡಿದಂಥ ಈ ಸಂಸ್ಥೆಯ ಪದಾಧಿಕಾರಿಗಳಿಗೆ ನಾನು ಹೃತ್ಪೂರ್ವಕ ಅಭಿನಂದನೆ ನೀಡುತ್ತೇನೆ. ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಜಯಶೆಟ್ಟಿಯವರೇ, ನನ್ನ ಆತ್ಮೀಯರಾದಂತಹ ಸುರೇಂದ್ರಣ್ಣನವರೇ, ದಯಾನಂದನವರು ಬಹುಶಃ ಹೋದ್ರಂತೆ, ಕಾರ್ಯದರ್ಶಿಯಾದಂತಹ ಸುಲೀಲಣ್ಣನವರೇ, ದಯಾನಂದನವರು, ನವೋದಯ ಕರ್ನಾಟಕ ಸಂಘ ಈಗ ಸುವರ್ಣ ಮಹೋತ್ಸವದ ತುದಿಯಲ್ಲಿದೆ. ಪ್ರಥಮತವಾಗಿ ನಾನು ಕನ್ನಡ ವೆಲ್ಫೇರ್ ಸೊಸೈಟಿಯ ಪರವಾಗಿ, ನಮ್ಮ ಸದಸ್ಯರ ಪರವಾಗಿ ನಾನು ಆರ್ಥಿಕ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಬಂಧುಗಳೇ, ಒಂದು ಬಾಣ ತನ್ನ ನಿರ್ದಿಷ್ಟವಾದಂತಹ ಗುರಿಯನ್ನು ತಲುಪಬೇಕಾದರೆ ಕೇವಲ ಬಿಲ್ಲಿನ ಬಲ ಇದ್ದರೆ ಸಾಲದು, ಅದನ್ನು ಬಿಡುವ ವ್ಯಕ್ತಿಯ ಬಲವು ಅಷ್ಟು ಪ್ರಾಮುಖ್ಯವಾಗಿರಬೇಕಾಗುತ್ತದೆ. ಅದೇ ರೀತಿ ಇಂಥ ಕೆಲಸ ನಿರ್ವಿಘ್ನವಾಗಿ ನಡೆಯಬೇಕಾದಂದರೆ ಜಯಣ್ಣನವರು ಇವರ ಸಮಿತಿ ಸದಸ್ಯರಿಂದ ಇಂತಹ ಒಂದು ಉತ್ತರೋತ್ತರ ಅಭಿವೃದ್ಧಿಗೆ ನಾನು ಕಾರಣ ಆಗ್ತೇನೆ ಅಂತ ನಾನು ಭಾವಿಸ್ತೇನೆ. ಬಂಧುಗಳೇ, ಎಷ್ಟೊಂದು ಒಳ್ಳೆಯ ಕಾರ್ಯಕ್ರಮ ನೋಡಿ, ಸರಣಿ ಕಾರ್ಯಕ್ರಮ. ಅದು ಕೂಡ ಈ ಸರಣಿ ಕಾರ್ಯಕ್ರಮದಲ್ಲಿ ನನಗೆ ಈ ಭಾಗವಹಿಸುವ ಒಂದು ಅವಕಾಶ ನನಗೆ ಸಿಕ್ಕಿತು. ಅದು ನನ್ನ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಈ ಸಂಸ್ಥೆಗೆ ಸ್ಥಾಪಕ ಅಧ್ಯಕ್ಷರಾದಂತಹ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗುತ್ತದೆ. ಕಾರಣ ಎಷ್ಟು ಮಂದಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಅವರ ಬೆಳವಣಿಗೆಗೆ ಒಂದು ಪಾತ್ರರಾಗಿ ನೀವಿದ್ದೀರಿ ನೋಡಿ. ಎಷ್ಟೊಂದು ಜನ ಇದಕ್ಕೆ ಇಲ್ಲಿ ಶಾರದಾಂಬೆ ಪ್ರತ್ಯಕ್ಷವಾಗಿ ಕಾಣ್ತಾ ಇದ್ದಾಳೆ ಅಂತ ನಾನು ಭಾವಿಸ್ತೇನೆ. ಆವಾಗ ಕಟೀಲು ಕ್ಷೇತ್ರ ಮಾತ್ಮೆ ನಾನು ಬರುವಾಗ ದೇವಿಯ ಒಂದು ಉದ್ಭವ ಆಯಿತು. ಸಾಕ್ಷಾತ್ ಕಟೀಲು ದುರ್ಗಾ ಪರಮೇಶ್ವರಿಯು ಉದ್ಭವ ಅಂತಹ ಭಾವನೆ ನನ್ನಲ್ಲಿ ಮೂಡಿಬಂತು ನೋಡಿ. ಎಷ್ಟೊಂದು ಸಮಾಜದಲ್ಲಿ ಯಾವತ್ತು ಒಳ್ಳೆಯ ಕೆಲಸ ಮಾಡಿದರೆ ಯಾವತ್ತೂ ನಮಗೆ ಜಯ ಖಂಡಿತ ಸಿಗುತ್ತದೆ. ಈಗ ನವೋದಯ ಕನ್ನಡ ಸಂಘ ಸುವರ್ಣ ಮಹೋತ್ಸವದ ಒಂದು ತುದಿಯಲ್ಲಿ ನಾವು ಕೂಡ ಪರಸ್ಪರ ಜೊತೆಯಾಗಿ ನಾವು ಕೂಡ ಒಂದು ಸುವರ್ಣ ಮಹೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಬಂಟರ ಸಂಘದಲ್ಲಿ 8ನೇ ತಾರೀಕಿಗೆ ನಮ್ಮ ಸುವರ್ಣ ಮಹೋತ್ಸವ ಆಚರಣೆ, ಇಡೀ ದಿವಸದ ಕಾರ್ಯಕ್ರಮ. ಡಿಸೆಂಬರ್ 8ನೇ ತಾರೀಕು ನೀವು ಬಂದು ಅದಕ್ಕೆ ಸಹಕರಿಸಬೇಕಾಗಿ ನಾನು ವಿನಂತಿಸುತ್ತೇನೆ. ಇದೇ ರೀತಿ ಕನ್ನಡ ನವೋದಯ ಸಂಘ ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಎಂದು ಆಶೀರ್ವದಿಸುತ್ತಾ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗುವುದಿಲ್ಲ. ನೀವೆಲ್ಲರೂ ಯಕ್ಷಗಾನವನ್ನು ವೀಕ್ಷಿಸಲಿಕ್ಕೆ ಬಂದವರು ಅದಕ್ಕಾಗಿ ನಾನೀಗ ಹೆಚ್ಚಿಗೆ ಮಾತಾಡದೆ ನನಗೆ ಇಲ್ಲಿ ಕರೆದು ಗೌರವಿಸಿದ್ದಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಅಧ್ಯಕ್ಷರ ಮಾತ್ರಕ್ಕೆ ಅದು ನಿಶ್ಚಿತ ವೇದಿಕೆಯ ಕಾರ್ಯಕ್ರಮ ಅಲ್ಲಿಗೆ ಮುಕ್ತಾಯ ಆಗ್ತಾ ಬಂತು ಅಂತ. ಹಾಗಾಗಿ ಈಗ ನಾವು ಇಲ್ಲಿ ಹೆಚ್ಚು ಮಾತನ್ನೇನು ಆಡಲಿಕ್ಕೆ ಹೋಗುವುದಿಲ್ಲ. ನಮ್ಮ ಸಂಸ್ಥೆ ಯಾವ ರೀತಿ ನಡೆದು ಬಂದಿದೆ ಅಂತ ಅದನ್ನು ಸವಿವರವಾಗಿ ನಮ್ಮ ಕಾರ್ಯದರ್ಶಿಯವರು ನಮಗೆಲ್ಲ ತಿಳಿ ಹೇಳಿದ್ದಾರೆ. ಅದೇ ನಮ್ಮ 50ನೇ ವರ್ಷದ ಸಂಭ್ರಮಾಚರಣೆ ವಿಷಯವನ್ನು ಸವಿವರವಾಗಿ ನಿಮಗೆ ತಿಳಿಸಿದ್ದಾರೆ. ಬಹಳ ಸಂತೋಷವಾಗ್ತಾ ಇದೆ. ತಾವೆಲ್ಲರೂ ನಮ್ಮ ಈ ಸರಣಿ ಕಾರ್ಯಕ್ರಮಗಳಿಗೆ ತುಂಬ ಹೃದಯ ಸಹಕಾರವನ್ನು ಕೊಟ್ಟಿದ್ದೀರಿ. ಅದೇ ರೀತಿ ಮುಂಬರುವ
ಸರಣಿ ಕಾರ್ಯಕ್ರಮಗಳಿಗೂ ನಿಮ್ಮಿಂದ ಇದೇ ರೀತಿಯ ಸಹಕಾರವನ್ನು ಬಯಸುತ್ತಾ ಇದ್ದೇವೆ. ನಮ್ಮ 50ನೇ ವರ್ಷದ ಈ ಸಂಭ್ರಮಾಚರಣೆ ಕಾರ್ಯಕ್ರಮಗಳೆಲ್ಲ ಅವಿಸ್ಮರಣೀಯವಾಗಬೇಕೆಂಬ ಆ ಒಂದು ಉದ್ದೇಶ ನಮ್ಮದು. ಈ ಸಂದರ್ಭದಲ್ಲಿ ನಾವು ಈ ಕನ್ನಡ ಕಾರ್ಯಕ್ರಮಗಳನ್ನು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಯಾಕೆಂದರೆ ನಾವು ಈ 50 ವರ್ಷಗಳಲ್ಲಿ ಬರೀ ವಿದ್ಯಾದಾನ ಎಂಬ ಆ ಒಂದು ಕ್ಷೇತ್ರದಲ್ಲಿ ಮಾತ್ರ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೆವು. ಹಾಗಾಗಿ ನಾವು ಕನ್ನಡಿಗರು, ಕನ್ನಡ ಕವಿಗಳು ಹೇಳಿದಂತೆ ಎಲ್ಲೇ ಇರು ಹೇಗೆ ಇರು ಎಂದೆಂದಿಗೂ ಕನ್ನಡವಾಗಿರುವಂಥ ಆ ಒಂದು ಮಾತನ್ನು ನಾವು ಎಂದಿಗೂ ಮರೆಯಲಿಕ್ಕೆ ಸಾಧ್ಯವಿಲ್ಲ. ಎಲ್ಲಿದ್ದರೂ ಹೇಗಿದ್ದರೂ ನಾವು ಕನ್ನಡಿಗರೆಂಬುದು ಅದು ಖಂಡಿತವಾಗಿಯೂ ಸತ್ಯ. ಆ ಒಂದು ಮಾತನ್ನು ಉಳಿಸಲಿಕ್ಕೋಸ್ಕರ ನಮ್ಮ ಕನ್ನಡಾಂಬೆ ಭುವನೇಶ್ವರಿ ನಮ್ಮನ್ನು ಹರಸಬೇಕು, ಮಾತೆ ಸರಸ್ವತಿಯಂತೆ ಅವಳ ಆಶೀರ್ವಾದವು ನಮಗೆ ಬೇಕು ಎಂಬ ಆ ಒಂದು ಉದ್ದೇಶದಿಂದ ನಾವು ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೆಲ್ಲ ನಿಮ್ಮಿಂದ ಸಹಕಾರವನ್ನು ಬಯಸುತ್ತಾ ಇದ್ದೇವೆ. ನೀವು ಕೊಡುತ್ತಾ ಇದ್ದೀರಿ, ಮುಂದಕ್ಕೂ ಕೊಡಲಿದ್ದೀರಿ ಎಂಬ ಆ ಒಂದು ಆಶ್ವಾಸನೆ ಕೂಡ ನಮಗೆ ಇದ್ದೇ ಇದೆ. ಇನ್ನು ನಾವು ಈ ಯಕ್ಷಗಾನವನ್ನು ಯಾಕೆ ಹೆಚ್ಚಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅಂದರೆ ಅದೊಂದು ಬಹಳ ಅಭೂತಪೂರ್ವವಾದ ಸಂಪದ್ಭರಿತವಾದ ಒಂದು ಕಲೆ. ವೇಷಭೂಷಣ, ಸಂಗೀತ, ಸಂಭಾಷಣೆ ಇವೆಲ್ಲವನ್ನು ಅವಲಂಬಿಸಿಕೊಂಡಿರುವಂಥ ಒಂದು ಸಂಪದ್ಭರಿತವಾದ ಒಂದು ಕಲೆ. ಅದು ಬರೀ ಮನೋರಂಜನೆ ಮಾತ್ರ ನೀಡುತ್ತದಲ್ಲದೆ ನಮ್ಮ ಜೀವನಕ್ಕೆ ಬೇಕಾದಂಥ ಒಂದು ಸಂಸ್ಕಾರವನ್ನು ಒಳ್ಳೆಯ ರೀತಿಯಲ್ಲಿ ಅದು ನಮಗೆ ಹೇಳ್ತಾರೆ. ಈ ಕಲಾವಿದರು ಅವರ ವಾಕ್ಚಾತುರ್ಯದಿಂದ, ವಾಗ್ವೈಖರಿಯಿಂದ, ಅರ್ಥಗರ್ಭಿತವಾದ ಮಾತುಗಳಿಂದ, ಪ್ರಾಸಬದ್ಧವಾದ ವಾಕ್ಯಗಳಿಂದ ನಮ್ಮ ಮನೋರಂಜಿಸುವಂತೆ ಅದರಲ್ಲಿರುವ ಆ ಕಥಾಭಾಗವನ್ನು, ಅದರ ತಿಳುವನ್ನು ನಮಗೆ ಮನಮುಟ್ಟುವಂತೆ ಅರ್ಥೈಸಿ ಕೊಡುತ್ತಾರೆ. ಹಾಗಾಗಿ ಅದೊಂದು ಬಹಳ ಅದ್ಭುತವಾದ ಕಲೆ. ಅದನ್ನು ನೋಡಿದರೆ ಒಂದು ಸಾರಿ ನಾವು ನೋಡಿದರೆ ಅದನ್ನು ಮತ್ತು ನೋಡಬೇಕೆಂಬ ಒಂದು ಆ ಅಭಿಲಾಷೆ ನಮ್ಮಲ್ಲಿ ಹುಟ್ಟುವುದು ಖಂಡಿತ. ಇನ್ನು ಈ ಕಾರ್ಯಕ್ರಮ ನಮ್ಮ ಕಲೆಗೆ ಮುಂಬೈಯಲ್ಲಿ ಇಷ್ಟೊಂದು ಸಹಕಾರ ಪ್ರೋತ್ಸಾಹ ಸಿಗುವಂತೆ ಮಾಡಿದವರು ನಮ್ಮ ಅಜಕಾರು ಬಾಲಕೃಷ್ಣನವರು. ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಸಮುದ್ರದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಯಕ್ಷಗಾನದ ಆರಂಭದಲ್ಲಿ ಹೇಳಿದರು, ಕಲೆ ಉಳಿಬೇಕೆಂದರೆ ಕಲಾವಿದರು ಉಳಿಬೇಕು, ಅವರು ಬೆಳಿಬೇಕು. ಅವರಿಗೂ ನಿಮ್ಮೆಲ್ಲರ ಪ್ರೋತ್ಸಾಹವನ್ನು ಕೊಡುತ್ತಾ ಇರುವ ನಮ್ಮ ಸಂಘ ಸಂಸ್ಥೆಗಳು ಇನ್ನಷ್ಟು ಈ ಕಲೆಯನ್ನು ಬೆಳೆಸಲಿ ಅಂತ ಹಾರೈಸಿ, ಇನ್ನು ಕೊನೆಯದಾಗಿ ಹೇಳಲಿಚ್ಛಿಸುವುದಿಷ್ಟೇ, ನಮ್ಮ ಇಂದಿನ ಈ ಗೌರವಾನ್ವಿತ ಅತಿಥಿಗಳು ಬೇರೆ ಬೇರೆ ಸಂಘ ಸಂಸ್ಥೆಯ ಪದಾಧಿಕಾರಿಗಳಾಗಿದ್ದವರು, ತಮ್ಮ ದೈನಂದಿನ ಜೀವನದ ಹೊಣೆಯೊಂದಿಗೆ ಸಮಾಜ ಸೇವೆಯನ್ನು ಮಾಡುತ್ತಿರುವವರು. ನಮ್ಮ ಆರಾಧ್ಯ ದೇವಿ ಶಾರದಾ ಮಾತೆ ಅವರಿಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಇನ್ನಷ್ಟು ಇಂತಹ ಸಮಾಜಪರ ಕಾರ್ಯಕ್ರಮವನ್ನು ಮಾಡುವವರೇ ಹರಸಲೆಂದು ಆಶಿಸುತ್ತಾ, ಇಲ್ಲಿ ಬಂದು ನೆರೆದಂಥ ಸರ್ವರಿಗೂ ವ್ಯಕ್ತಿಗತವಾಗಿ ನನ್ನ ಮನದಾಳದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನನ್ನ ಕಾರ್ಯಕಾರಿ ಸಮಿತಿಯ ಸಹಪಾಠಿಗಳಿಗೂ ಶಾಲಾ ಶಿಕ್ಷಕೇತರ ಸಿಬ್ಬಂದಿಗಳಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನೆರಡು ಮಾತುಗಳನ್ನು ಮುಕ್ತಾಯಗೊಳಿಸಿದ್ದೇನೆ. ನಮ್ಮ ಸಂಘದ ಹಾಗೂ ಶಾಲೆಯ ಮೇಲೆ ಅಭಿಮಾನವಿರಿಸಿ ಸಮಾರಂಭದ ಆತ್ಮೀಯ ಕರೆಗೆ ಓಗೊಟ್ಟು ಬಂದು ನಮ್ಮೊಡನಿದ್ದು ಸಮಾರಂಭದ ಶೋಭೆಯನ್ನು ಇಮ್ಮಡಿಗೊಳಿಸಿದ ವಿವಿಧ ಸಂಘ ಸಂಸ್ಥೆಗಳ ಪ್ರಸ್ತುತ ಹಾಗೂ ಮಾಜಿ ಅಧ್ಯಕ್ಷರುಗಳಿಗೆ, ಪದಾಧಿಕಾರಿಗಳಿಗೆ, ಗುರು ಹಿರಿಯರಿಗೆ, ಗಣ್ಯರಿಗೆ ಹಾಗೂ ದೇಣಿಗೆ ನೀಡಿ ಸಹಕರಿಸಿದ ಮಹನೀಯರಿಗೆ ನಮ್ಮ ನವೋದಯ ಕನ್ನಡ ಸಂಘದ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ. ಮುದ್ರಣ ಕೆಲಸಗಳನ್ನು ಮತ್ತು ಬ್ಯಾನರ್ಗಳನ್ನು ಅಚ್ಚುಕಟ್ಟಾಗಿ ಮುದ್ರಿಸಿಕೊಟ್ಟ ಯಶ್ ಆರ್ಟ್ನ ಮಾಲಕರಾದ ಶ್ರೀ ರಾಜೇಂದ್ರ ಸುವರ್ಣ ಮತ್ತು ಜಗದಾಪ್ ಜೆರಾಕ್ಸ್ನ ಮಾಲಕರಾದ ಶ್ರೀ ನವೀನ್ ಹೆಗಡೆ, ಮೊಮೆಂಟೋಗಳನ್ನು ಅಚ್ಚುಕಟ್ಟಾಗಿ ಮಾಡಿಕೊಟ್ಟ LK ಎಂಟರ್ಪ್ರೈಸಸ್ ಇವರಿಗೂ, ಹಾಗೆ ಸೌಂಡ್ ಸಿಸ್ಟಮ್ ಒದಗಿಸಿದ ಶ್ರೀ ಕಣ್ಣನ್ ಅವರಿಗೂ, ವಿಡಿಯೋ ಹಾಗೂ ಛಾಯಾಗ್ರಹಣ ಮಾಡಿದ ಶ್ರೀ ರಮೇಶ್ ಪಿಳ್ಳೈ ಮತ್ತು ಶ್ರೀ ಲಕ್ಷ್ಮಣ್ ಪಿಳ್ಳೈ ಅವರಿಗೂ ಅನಂತ ಧನ್ಯವಾದಗಳು.
ನಮ್ಮ ಸಂಘದ ಹಾಗೂ ಶಾಲೆಯ ಬಗ್ಗೆ ಸವಿವರವಾಗಿ ಕರ್ನಾಟಕ ಮಲ್ಲ ದಿನಪತ್ರಿಕೆಯಲ್ಲಿ ಪ್ರಕಟಿಸಿ ತುಳು ಕನ್ನಡಿಗರ ಮನೆ ಮನೆಗೆ ಮುಟ್ಟಿಸುವಲ್ಲಿ ಸಹಕಾರ ನೀಡಿದ ಕರ್ನಾಟಕ ಮಲ್ಲದ ಮುಖ್ಯ ಸಂಪಾದಕರಾದ ಶ್ರೀ ಚಂದ್ರಶೇಖರ್ ಪಾಲೆತ್ತಾಡಿ ಹಾಗೂ ನಮ್ಮ ನೆಚ್ಚಿನ ವರದಿಗಾರರಾದ ಶ್ರೀ ಶ್ರೀಧರ್ ಉಚ್ಚಿಲ್ ಮತ್ತು ಶ್ರೀ ನವೀನ್ ಕೆ ಇನ್ನ ಇವರುಗಳಿಗೆ ಉದಯವಾಣಿ ದಿನಪತ್ರಿಕೆಯ ವರದಿಗಾರರಾದ ಶ್ರೀ ಸುಭಾಷ್ ಶಿರಿಯಾ ಮತ್ತು ಶ್ರೀ ದಿನೇಶ್ ಶೆಟ್ಟಿ ರೆಂಜಾಳ ಇವರಿಗೂ ನಮ್ಮ ಸಂಘದ ಪರವಾಗಿ ಧನ್ಯವಾದಗಳು. ನಮ್ಮ ಇಂದಿನ ಕಾರ್ಯಕ್ರಮವು ಯಶಸ್ವಿಯಾಗಲು ಸಹಕರಿಸಿದ ನಮ್ಮ ಶಾಲಾ ಮಾಧ್ಯಮಿಕ ವಿಭಾಗದ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಅನುರಾಧ ಅರ್ಜುನ್ ವಾಡ್ಕರ್, ಮಾಧ್ಯಮಿಕ ವಿಭಾಗದ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಅಜಿತಾ ಪ್ರದೀಪ್ ಕುಮಾರ್, ಪ್ರಾಥಮಿಕ ವಿಭಾಗದ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಕುಸುಮಾ ಸಾಲ್ಯನ್ ಮತ್ತು ಕನ್ನಡ ವಿಭಾಗದ ಶಿಕ್ಷಕ ವರ್ಗದವರಿಗೂ ಹಾಗೂ ಎಲ್ಲ ಶಿಕ್ಷಕೇತರ ವೃಂದದವರಿಗೂ ಧನ್ಯವಾದಗಳು. ಯಾವುದೇ ಕಾರ್ಯಕ್ರಮದ ಯಶಸ್ವಿಗೆ ನೆರೆದ ಸಭಿಕರು ಆಯೋಜಕರಷ್ಟೇ ಪ್ರಾಮುಖ್ಯ. ನಮ್ಮ ಸಂಘದ ಮೇಲೆ ಅಭಿಮಾನವಿರಿಸಿ ನಮ್ಮ ಸಂಘದ ವತಿಯಿಂದ ನಡೆಯುವ ಎಲ್ಲ ಕಾರ್ಯಕ್ರಮಗಳಿಗೆ ಎಂದಿನಂತೆಯೇ ಇಂದು ಕೂಡ ಆಗಮಿಸಿ ಇಂದಿನ ಕಾರ್ಯಕ್ರಮಗಳನ್ನೆಲ್ಲ ಚಂದ ಕಾಣಿಸಿಕೊಟ್ಟ ನಮ್ಮ ಸಂಘದ ಮಾಜಿ ಅಧ್ಯಕ್ಷರುಗಳಿಗೆ, ಸಂಘದ ಸರ್ವ ಸದಸ್ಯರಿಗೂ, ತುಳು ಕನ್ನಡ ಬಾಂಧವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಸಂಘದ ಸುವರ್ಣ ಮಹೋತ್ಸವ ಸರಣಿ ಕಾರ್ಯಕ್ರಮ 4ರ ಅಂಗವಾಗಿ ಪ್ರಸ್ತುತಪಡಿಸಿದ ಶ್ರೀ ಕಟೀಲು ಕ್ಷೇತ್ರ ಮಹಾತ್ಮೆ ಯಕ್ಷಗಾನ ಸಂಯೋಜನೆ ಮಾಡಿದ ಅಜೆಕಾರು ಕಲಾಭಿಮಾನಿ ಬಳಗ ಮುಂಬೈ ಇದರ ಸಂಚಾಲಕರಾದ ಶ್ರೀ ಬಾಲಕೃಷ್ಣ ಶೆಟ್ಟಿ ಹಾಗೂ ಅವರ ತಂಡದ ಎಲ್ಲ ಕಲಾವಿದರಿಗೂ ತುಂಬು ಹೃದಯದ ಕೃತಜ್ಞತೆಗಳು. ತಡೆದು ಕೇಳಿದನ್ ಭೂಮಿಶ ಗಾಂಭೀರ್ಯದಲ್ಲಿ
ಕಾಂತ ಅರದು ಕಚ್ಚವಿ ಕುದೋ ತಿಳಿಯೇ ಕಾಂತ ಪೋಪ ವಿಧಿಯ ಕಾಣೆ ಕಾಂತಗೇನೋ ದಯಾ ನವೋ ದಯಾ ನವ ಭಾರತದಿ ದಯಾ ನವೋದಯ ನವೋದಯ ಕನ್ನಡ ಸೇವಾ ಸಂಘದ ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.